ಪಪ್ಪ ದುಮ್ಮುದ ಮದಿಮೆದ ಕಾಕಾಜಿ ತುಲೆ ತುಲೆ ಎನ್ನ ಅಮ್ಮನ ಮದಿಮೆದ ಕಾಕಾಜಿ ಅಮ್ಮನ ಪಪ್ಪನ ಬೊಕ್ಕ ಚಿಕ್ಕಪ್ಪಲ ಆಂಟಿನಲ್ಲ ಅರ್ಜನಂತ ಮದ್ಮೆತೆ ಒಟ್ಟಿಗೆ ಆತೀನಿ ಪ್ರಿಯರೇ ಏತು ತೆಲ್ಪು ಕಾಕಾಜಿ ತುಲೆಗೆ ತೆಲ್ಪು ಇತ್ತ ಈತ ತೆಲ್ಪುದ ಒಂದು ನೆತ್ತಲ ಕೊರ್ಪು ಜನ ನಾವ ದೇವಸ್ಥಾನದವರ ಕಾಕಾಜಿ ಕೊರ್ಪದೆ ಇತ್ತ ದಪ್ಪಡೆ ಒಲ್ಪ ಜನ ನಮ್ಮ ಮಿಥುನ ಮಾಸ 16/6/1989 ಮದ್ಮೆ ಆಯ್ತಿನ ಅದೇ ಶುಕ್ರವಾರ 11:45 ಅಭಿಜಿನ್ ಮುಹೂರ್ತಗೆ ನನ್ನ ಪ್ರಥಮ ಪುತ್ರ ಪೂಣ್ಯ ಕಾಂತಪ್ಪ ಪೂಜಾರಿ ಅವರ ಅಳಿಯ ದಸಪ್ಪ ಪೂಜಾರಿ ತಿಮ್ಮಪ್ಪ ಪೂಜಾರಿ ಅವರ ತೃತೀಯ ಪುತ್ರಿ ತನಿಯ ಬಾಡು ಪೂಜಾರಿ ಅವರ ಸೊಸೆ ಸುಮತಿ ಎಂಬ ವಧುವನ್ನು ಒಂಜಾಂಡ ಅವಳು ಅವಾಕಲ್ಲ ಬೊಕ್ಕ ಶೇಖರ ಅಂಬೇರ ಚಿಕ್ಕಪ್ಪನಂಜಿ ಭವಾನಿ ಪ್ರಾಣಿ ಗ್ರಹಣ ಮಾಡಿಕೊಂಡು ಪ್ರಾಣಿ ಗ್ರಹಣ ಮಾಡದೆ ಪಾಣಿಗ್ರಹಣ ಮಾಡಿಕೊಳ್ಳುವುದಾಗಿ ಗುರು ನಿಶ್ಚಯಿಸಿರುತ್ತೆ. ಪ್ರಯುಕ್ತ ಬಂಟ್ವಾಳ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಕಲ್ಯಾಣ ಮಂಟಪ ಈ ವಿವಾಹಕ್ಕೂ ಮರುದಿನ ಬೆಳಿಗ್ಗೆ 8 ಗಂಟೆಗೆ ಆಜಿತನಕ ನಮ್ಮ ಮನೆಯಲ್ಲಿ ನಡೆಯುವ ಇಲ್ಲಡೆ ಟೀ ಪಾರ್ಟಿ ಅನಿಕಲ್ಲ ಇಲ್ಲಡೆ ಟೀ ಪಾರ್ಟಿ ಮದುವೆ ಅವಳು ಮನದಲ್ಲಿ ಟೀ ಪಾರ್ಟಿ ಅದೇ ತಾವೆಲ್ಲ ಆಗಮಿಸಿ ಸ್ವೀಕರಿಸುವ ವಧುವರನ್ನು ಆಶೀರ್ವಾದಕ್ಕೆ ಅಪೇಕ್ಷಿಸುವ ತಮ್ಮ ಆಗಮನ ಅಭಿಲಾಷಿಗಳು ಸುಖ ಬಯಸುವ ನಾರಾಯಣ ಪೂಜಾರಿ, ಬೇಬಿ ಪೂಜಾರಿ, ಸೀನ ಪೂಜಾರಿ ಉಡುಪಿ, ಸೀನ ಪೂಜಾರಿ ಉಡುಪಿ ಏರಿಯವು ಅವ್ರು ಉಡುಪಿದಾರ. ಸೀನ ಪೂಜಾರಿ ಬಡ್ಡಕಟ್ಟೆ, ನಾರಾಯಣ ಪೂಜಾರಿ ಬೆಳ್ಳೂರು, ಬಾಲಕೃಷ್ಣ ಪೂಜಾರಿ ಎಮಟಾಳಿ, ಇತ್ತಪ್ಪ ಪೂಜಾರಿ ಪೇದಾರ, ಚೆನ್ನಪ್ಪ ಪೂಜಾರಿ ಇಲ್ಲಿ ರವಿಯರು, ರಾಮಪ್ಪ ಪೂಜಾರಿ ಅದು ಮುಗುಲೆ ಚಿಕ್ಕಪ್ಪನಗುಲ್ಲ ಅರ್ನ ಬರ ಕುರಿಯಳ ಗ್ರಾಮ ಬಂಟ್ವಾಳ ತಾಲೂಕು 1989 ಕಾಕಾಜಿ ಅಮ್ಮ ದೆತೀತೀನಿ ಬಾರಿ ಇಂದಿಯರ್ನ ಓ ಹತ್ತು ನಿಂದು ಅವು ಸೇಮ್ ಕಾಕಾಜಿ ಅಕಲಂಜಿ ಬಾ ಸೇಮ್ ಕಾಕಾಜಿ ಮಾರ ಬಾ ಇಂದುಲ ಸುಮತಿ ದಾಸಪ್ಪ ಪೂಜಾರಿ ಇಂದುಲ ಅಂದು ನಿಕಲ್ನ ಇಲ್ಲದ ಮಲ್ತಿನ ಅದೇ ಒಂದು ಬಿಸೋಡ್ದ ಕಾಕಾಜಿ ಸುಮತಿ ದಾಸ ಪೂಜಾರಿ ಮಾತ್ರ ನೆಟ್ ರಜ್ಜ ಅಂತಲ್ಲ ಉಂಡು ನಿಕಲ್ನ ಮುಲ್ತ ರಜ್ಜ ಅಂತಲ್ಲ ಉಂಡು ನಿಕುಲ್ ಮಲ್ದಿನ ಕಾಕಾಜಿ ಇಂದು ನಮ್ಮ ಹತ್ರ ಪಾರಿದಿನು ಅಂತೆ ಆವುಲಿ ಮಾರ ದೇತೀತಾರೆ ಮಲ್ಲಾಮನ ಪುದರ್ ಪುರಂಡು ಆನಂದ, ರಮೇಶ, ಜನಾರ್ದನ ಇವರ ಸವಿನಯ ಆಮಂತ್ರಣ. ತಿಮ್ಮಪ್ಪ ಪೂಜಾರಿ, ಶ್ರೀಮತಿ ತಿಮ್ಮಪ್ಪ ಪೂಜಾರಿ ಚಂಡಾಡಿ ಎಂದುಂಡು ಕಾಂತಪನ್ನಿ ವೆಂಕ ಪೂಜಾರಿ ಉಂಡಿ ರಾಮಲ್ಕಟ್ಟೆ ರಾಮಲ್ಕಟ್ಟೆ ವೆಂಕಪ್ಪ ಪೂಜಾರಿ ತುಂಬೆ ಗಮ್ಮತ್ತತಿ 1889 ಗಮ್ಮತ್ತಾತನದೇ